ಪ್ರಜಾಪ್ರಭುತ್ವದ ಪವಿತ್ರ ಗ್ರಂಥ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಂದು ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಜಿ ಪಾಂಡುರಂಗಪ್ಪ ಹೇಳಿದರು. ಸೋಮವಾರ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಹಲವಾರು ಧರ್ಮ, ಜಾತಿ, ಮತ, ಪಂಥಗಳಿದ್ದರೂ ಎಲ್ಲ ಧರ್ಮಗಳ ಗ್ರಂಥಗಳು ಬೇರೆ ಬೇರೆಯಾಗಿದ್ದರೂ ಭಾರತೀಯರೆಲ್ಲರಿಗೂ ಒಂದೇ ಧರ್ಮ ಗ್ರಂಥ, ಅದುವೇ ನಮ್ಮ ಸಂವಿಧಾನ. ಸಹಬಾಳ್ವೆ ನಡೆಸುವುದೇ ನಮ್ಮ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಎಸ್ಐ ದಾದಾಪೀರ್, ಆರ್ಟಿ ತಿಪ್ಪೇಸ್ವಾಮಿ, ಧನಂಜಯ್, ಪೊಲೀಸ್ ಸಿಬ್ಬಂದಿಗಳಾದ ಭಾಷಾ, ರಾಘವೇಂದ್ರ, ಅಣ್ಣಪ್ಪ ನಾಯಕ್, ಕುಮಾರ್, ಶ್ರೀಹರಿ, ಹಾಲೇಶ್, ರಾಜು, ಸುರೇಶ್, ದೇವರಾಜ್ ಕೋಟೆ, ಲೋಹಿತ್, ರಾಮಾಂಜನಿ, ಶಿವರಾಜ್, ವೀರೇಶ್, ಹನುಮಂತು ಹಾಗೂ ಮಹಿಳಾ ಪೊಲೀಸ್ ಪೇದೆಗಳಾದ ಲಕ್ಷ್ಮೀದೇವಿ, ಸುನೀತಾ, ಚೈತ್ರ ಇದ್ದರು. ಕೈ ಮೇಲೆ ಬರ್ತಲ್ಲಪ್ಪ.